ಇವತ್ತಿನ ಯುವ ಸೃಷ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಯುವ ಪ್ರತಿಭೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇವರು ಮುಂಡಾಜೆ ಅವರು ನಾರಾಯಣ ಶೆಟ್ಟಿ ಅಂತ ಹೇಳಿ ಅವರ ಹೆಸರು. ಆದರೆ ಇವರು ಕಲ್ತಿರೋದು ಕೇವಲ ಪ್ರೈಮರಿ ಸ್ಕೂಲ್ ಮಾತ್ರ. ಆದರೆ ಇವರ ಪ್ರತಿಭೆಗಳ ಬಗ್ಗೆ ಹೇಳಬೇಕು, ಇವರ ಆಸಕ್ತಿಗಳು ಸಾಕಷ್ಟು ಡೈವರ್ಸ್ ಆಗಿದೆ ಅಂತ ಹೇಳ್ಬೋದು. ಬೇರೆ ಬೇರೆ ರೀತಿಯ ಆಸಕ್ತಿಗಳನ್ನ ಹೊಂದಿದ್ದಾರೆ. ಈಗಾಗಲೇ ತನ್ನ ಟ್ಯಾಲೆಂಟ್ನ ಕರಾವಳಿಯಾದ್ಯಂತ ಒಂದು ತೋರಿಸ್ತಾ ಇದ್ದಾರೆ, ಹೊರಹೊಮ್ಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಷ್ಟೊಂದು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ ಇವರು ನಾಟಕಕಾರರು, ಆಮೇಲೆ ಹಾಸ್ಯ ಕಲಾವಿದರು, ಅದೇ ರೀತಿ ಭಾಗವತರು, ಮಿಮಿಕ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿಮಿಕ್ ಭಾಗವತರು ಅಂತ ಕರಿಬಹುದು ಇವರನ್ನ. ಅಷ್ಟೇ ಅಲ್ಲ, ಇನ್ನು ಮಿಮಿಕ್ರಿಯಲ್ಲಿ ಕೂಡ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಆಸಕ್ತಿಗಳಿದೆ. ಲಾವಣಿ ಹಾಡ್ತಾರೆ, ಭಜನೆ ಹಾಡ್ತಾರೆ, ಹೀಗೆ ಒಂದಲ್ಲ ಎರಡಲ್ಲ ಹತ್ತಾರು ಆಸಕ್ತಿ ಅಥವಾ ಪ್ರತಿಭೆಯನ್ನ ಹೊಂದಿರುವಂತಹ ಯುವ ಪ್ರತಿಭೆ ನಾರಾಯಣ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ನಾರಾಯಣ್ ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಸಂತೋಷ ಆಗುತ್ತೆ. ಏನ್ರಿ ಒಂದಲ್ಲ ನಾಲ್ಕೈದು ಕೂಡ ಕಡಿಮೆನೆ, ಒಂದು 10-12 ಇಂಟ್ರೆಸ್ಟ್ ಅಥವಾ ಹವ್ಯಾಸಗಳು ತಮಗಿದೆ. ಲಾವಣಿ ಹಾಡ್ತೀರಿ, ಭಜನೆ ಹಾಡ್ತೀರಿ, ಮಿಮಿಕ್ ಮಾಡ್ತೀರಿ, ಬೇರೆಯವ್ರನ್ನ ಅನುಕರಣೆ ಮಾಡಿ ಭಾಗವತಿಗೆ ಹಾಡ್ತೀರಿ, ಹಾಸ್ಯ ಕಲಾವಿದ್ರು, ತಾವು ರಂಗಭೂಮಿ ಕಲಾವಿದ್ರು, ಹೀಗೆ ಇಷ್ಟೊಂದು ಕ್ಷೇತ್ರಗಳಲ್ಲಿ ಆಸಕ್ತಿ ಬರೋದಕ್ಕೆ ಏನು ಕಾರಣ, ಹೇಗೆ? ನಾನು ಚಿಕ್ಕದಿರುವಾಗ ಈ ಕ್ಯಾಸೆಟ್ಗಳನ್ನು ಕೇಳ್ತಿದ್ದೆ. ಆಗ ಆಡಿಯೋ ಕ್ಯಾಸೆಟ್ ಇತ್ತು, ಅದನ್ನು ಕೇಳ್ತಿರುವಾಗ ಈ ಯಕ್ಷಗಾನವನ್ನು ತುಂಬ ನಾನು ಪ್ರೀತಿ ಮಾಡ್ತೇನೆ. ಅದನ್ನು ಕೂಡ ನಾನು ಯಕ್ಷಗಾನದಲ್ಲಿ ಕೆಲವು ಭಾಗವತರೆಲ್ಲ ಹಾಡಿದರೆ ಅದನ್ನೇ ಕೇಳ್ಕೊಂಡಿರ್ತೇನೆ. ಅದನ್ನು ಕೇಳ್ತಾ ಮತ್ತೆ ಅದನ್ನು ಅನುಕರಣೆ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಎಲ್ಲರ ಭಾಗವತರ ಅಂದರೆ ತುಂಬ ನನಗೆ ಇಷ್ಟ, ಯಕ್ಷಗಾನ ಅಂದರೆ ತುಂಬ ಇಷ್ಟ. ಆ ರೀತಿಯಾಗಿ ಚಿಕ್ಕದಿರುವಾಗ ಮಿಮಿಕ್ರಿಯನ್ನು ಪ್ರಾರಂಭ ಮಾಡಿದ್ದೇನೆ. ಒಂದು 5ನೇ ಕ್ಲಾಸ್ ಇರುವಾಗ ಒಂದು ನಾಯಿ ಮರಿ ಅಂತ ಒಂದು ಮಿಮಿಕ್ರಿ ಮಾಡಿದೆ. ತದನಂತರ ಅಜ್ಜನ ಕೋಳಿದು ನನ್ನಯ್ಯ ಕುದುರೆ ಅಂತ ಒಂದು ಇದಿತ್ತು, ಅದನ್ನು ಪ್ರಾಕ್ಟೀಸ್ ಮಾಡಿದೆ. ತದನಂತರ ಯಕ್ಷಗಾನವನ್ನ ಆರಂಭ ಮಾಡಿದೆ, ಅನುಕರಣೆ ಮಾಡ್ಲಿಕ್ಕೆ ಆರಂಭ ಮಾಡಿದೆ. ಆಗ ತುಂಬಾ ರೆಸ್ಪಾನ್ಸ್ ಸಿಕ್ಕಿತ್ತು. ಅದನ್ನೇ ಮುಂದುವರಿಸಿಕೊಂಡು ಹೋದೆ. ಈಗಿನ ತನಕ ಅದನ್ನೇ ಸ್ವರ ಅನುಕರಣೆ ಮಾಡ್ಲಿಕ್ಕೆ ಮೊನ್ನೆ ಒಂದು ಮುಂಬೈಯಲ್ಲಿ ಸಹ ಒಂದು 2-3 ಸಲ ಅವಕಾಶ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ. ಹಾಸ್ಯ ಕಲಾವಿದ್ರು ಅದು ಹೇಗೆ? ಈ ಮೊದಲು ಚಿಕ್ಕದಿರುವಾಗ ಈ ಛದ್ಮವೇಷ ಅಂತ ಫ್ಯಾನ್ಸಿ ಡ್ರೆಸ್ ಮಾಡ್ತಿದ್ದೆ. ತದನಂತರ ಒಂದು ಸಂಶಯ ಅಂತ ಒಂದು ನಾಟಕಕ್ಕೆ, ಆಗ ಪರದೆ ನಾಟಕಕ್ಕೆ ಸೇರಿದೆ. ಆಗ ಒಂದ್ಸಲ ಜಯರಾಮ್ ಕೆ ಅಂತಿದ್ರು, ಅವ್ರು ನನ್ನನ್ನು ಹೇಳಿದ್ರು, ಒಂದು ನಾಟಕ ಉಂಟು, ನಿಕ್ಲಿಯರ್ ಅಂತ ಒಂದು ನಾಟಕ ಉಂಟು, ಅದರಲ್ಲಿ ಪಾರ್ಟ್ ಮಾಡ್ತೀಯ ಅಂತ. ಆಯ್ತಂತ ಹೇಳಿದೆ. ಆಗ ಹೇಳಿದ್ರೆ ನಿನಗೆ ಕಾಮಿಡಿ ತುಂಬ ಹಿಡಿತದೆ, ನೀನು ಕಾಮಿಡಿ ಮಾಡು ಅಂತ. ತದನಂತರ ಕಾಮಿಡಿ ಮಾಡ್ಲಿಕ್ಕೆ ಆರಂಭ ಮಾಡಿದೆ. ಒಂದು 2-3 ನಾಟಕ ಕಾಮಿಡಿ ಮಾಡಿದೆ. ತದನಂತರ ಪಂಚಶ್ರೀ ಕಲಾ ತಂಡ ಅಂತ ಉಂಟು, ಅದರಲ್ಲಿ ಸೇರ್ಕೊಂಡೆ. ಅದರಲ್ಲಿ ಸಹ ಕಾಮಿಡಿ ಪಾರ್ಟಿ ಅಜ್ಜನ ರೋಲ್ ಕೊಟ್ಟರು, ಅದನ್ನು ಸಹ ಮಾಡಿದೆ. ಮತ್ತೆ ನಮ್ದು ಕೀರ್ತನ ಕಲಾ ತಂಡ ಅಂತ ಉಂಟು, ಅದರಲ್ಲಿ ಕೂಡ ನಾಟಕದಲ್ಲಿ ಪಾರ್ಟ್ ಮಾಡಿದೆ. ಮೊನ್ನೆ ತಾನೇ ಕಾಮಿಡಿ ಪ್ರೀಮಿಯರ್ ಲೀಗ್ ಫಸ್ಟ್ ಎಂಟ್ರಿ ಕೊಟ್ಟೆ V4 ಚಾನೆಲ್, ಅದರಲ್ಲಿ ಕೂಡ ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ತದನಂತರ ಬಲ್ಲೆದಲ್ಲಿ ಪಾಲೆ, ಅದಕ್ಕೂ ಕೂಡ ನೀವೊಬ್ರು ಸ್ಟಾರ್ ಹಾಸ್ಯ ಕಲಾವಿದ ಕರಾವಳಿಯ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ. ಈಗ ಏನಂತ ಹೇಳಿದ್ರೆ, ಓಕೆ, ನಾಟಕದ ಬಗ್ಗೆ ಕೇಳಿದೆ, ಮಿಮಿಕ್ ಬಗ್ಗೆ ಕೇಳಿದೆ ನಾನು. ಇನ್ನು ಭಜನೆ ಮತ್ತು ಲಾವಣೆ, ಇದರ ಹುಚ್ಚು ಹೇಗೆ ಹಿಡಿತು? ನಮ್ಮ ಮನೆಯ ಪಕ್ಕ ಒಂದು ಮಂಜುಶ್ರೀ ಭಜನಾ ಮಂಡಳಿ ಅಂತ ಉಂಟು. ಆಗ ಚಿಕ್ಕದಿರುವಾಗ ಭಜನೆಗೆ ಹೋಗ್ತಿದ್ದೆ, ಭಜನೆಯನ್ನು ಕೇಳ್ತಿದ್ದೆ. ಒಂದು ಸಲ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಒಂದು ಹಾಡನ್ನು ಹಾಡ್ಲಿಕ್ಕೆ ಕಲಿತೆ. ತದನಂತರ ಒಳ್ಳೆ ಇದು ಹಾಡ್ತಿ ಅಂತ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ರು. ತದನಂತರ ಭಕ್ತಿಗೀತೆಯಲ್ಲಿ ಭಾಗವಹಿಸಿದೆ. ಮತ್ತೆ ಭಜನೆಯಿಂದಲೇ ಪ್ರಾರಂಭ ಮಾಡಿದೆಲ್ಲ. ಭಜನೆ ಅಂದ್ರೆ ತುಂಬಾ ಇಷ್ಟ, ಭಜನೆಯಲ್ಲೇ ಪ್ರಾರಂಭಿಸಿದೆ ನಾನು. ಭಜನೆಯೇ ಹಾಡ್ಲಿಕ್ಕೆ ಶುರು ಮಾಡಿದೆ. ತುಂಬಾ ನಮ್ಮ ಭಜನೆ ತಂಡ ಮೊನ್ನೆ ಇದಕ್ಕೆ ನಾವು ಮೊನ್ನೆ ತಾನೇ ಧರ್ಮಸ್ಥಳ ನಡೆದಂತಹ ಭಜನಾ ಸಾಮ್ರಾಟ್ ಶಂಕರ ಟಿವಿ, ಅದಕ್ಕೆ ಸಹ ನಾವು ಹೋಗಿದ್ದೇವೆ. ಸಾಕಷ್ಟು ಪಾರ್ಟಿಸಿಪೇಟ್ ಮಾಡ್ತೀರಿ, ಒಳ್ಳೆ ಹಾಡುಗಾರರು, ಹಾಸ್ಯ ಜೊತೆಗೆ ಕೂಡ ಒಳ್ಳೆ ಕಂಠಸಿರಿ ಕೂಡ ಇದೆ ಅನ್ಕೊಳ್ತೀನಿ. ಭಾಗವತಿಗೆಲ್ಲ ಮಿಮಿಕ್ ಮಾಡ್ತೀರಿ ಅಲ್ವಾ? ಏನು ಕೇಳ್ಬೇಕೇನಂತ ಹೇಳಿದ್ರೆ, ನೀವು ಕೇವಲ ಪ್ರೈಮರಿ ಸ್ಕೂಲ್ ಕಂಪ್ಲೀಟ್ ಮಾಡಿದ್ದೀರಿ, 6ನೇ ಕ್ಲಾಸ್ ವರೆಗೆ ಮಾತ್ರ ಓದಿದ್ರಿ ಅಂತ ಹೇಳಿ. ಸೊ ಈ ಕಡೆ ಮಾತಾಡ್ತಾ ಹೇಳಿದ್ರೆ ನೀವು ಹಾಸ್ಯ ಕಲಾವಿದ್ರು, ಬೇರೆಯವ್ರನ್ನ ಮಿಮಿಕ್ ಮಾಡ್ತೀರಿ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಸಣ್ಣಿರುವಾಗ ನೀವು ತುಂಬಾ ತುಂಟರಾಗಿದ್ರ ಹೇಗೆ? ಸ್ಕೂಲಲ್ಲಿ ಟೀಚರ್ಸ್ನೆಲ್ಲ ಮಿಮಿಕ್ ಮಾಡ್ತಾ ಇದ್ರಾ? ಇಲ್ಲ, ನಮಗೆ ತುಂಬಾ ಬಡತನ ಇತ್ತು. ನಾನು ಚಿಕ್ಕದಿರುವಾಗ ನನ್ನ ತಂದೆಗೆ ಒಂದು ಚಿಕ್ಕ ಅಂಗಡಿ ಇತ್ತು. ಆ ಅಂಗಡಿಗೆ ಮನೆಯಿಂದ ತಿಂಡಿ ತಂದು ನಾನು ಶಾಲೆಗೆ ಹೋಗ್ಬೇಕಿತ್ತು. ಶಾಲೆ ಹೋಗ್ತಿದ್ದೆ, ಇಲ್ಲಾಂದ್ರೆ ನಾನೊಂದು SLC ಮಾಡ್ತಿದ್ದೆ. ಆಗಿನಿಂದಲೇ
ಈಗ ಮಕ್ಕಳೊಟ್ಟಿಗೆ ಸೇರಿಕೊಂಡು ನಾನು ಮಕ್ಕಳೊಟ್ಟಿಗೆ ಇತ್ತಲ್ಲ, ಆಗ ಮಕ್ಕಳೊಟ್ಟಿಗೆ ಸೇರಿಕೊಂಡು ಛದ್ಮವೇಷ ಮತ್ತೆ ಕಾಮಿಡಿ ಇದೆಲ್ಲ ಮಾಡ್ತಿದ್ದೆ. ಆದ್ರಿಂದ ಈ ಕಾಮಿಡಿ ಮಾಡ್ಲಿಕ್ಕೆ ಸ್ವಲ್ಪ ಅನುಕೂಲ ಆಯ್ತು. ತುಂಟತನ ಇರ್ಲಿಲ್ವಾ ಆಗ ತುಂಬಾ? ಯಾಕಂದ್ರೆ ಹಾಸ್ಯ ಕಲಾವಿದ್ರು ಅಂತ ಹೇಳಿದ್ರೆ ಮಿಮಿಕ್ ಮಾಡೋದು. ಇವಾಗ ಈಗಿನ ಮಕ್ಕಳು ಹೇಗಂತ ಹೇಳಿದ್ರೆ, ಮುಂಚೆ ಕೂಡ ಅಷ್ಟೇ ಟೀಚರ್ಸ್ ಏನ್ ಕ್ಲಾಸ್ ಅಲ್ಲಿ ಮಾಡ್ತಾರೆ ಅದನ್ನೇ ಅನುಕರಣೆ ಮಾಡಿ ಮತ್ತೆ ಹೇಳುವಂತದ್ದೆಲ್ಲ ಇರುತ್ತೆ. So, ಆ ರೀತಿ ತುಂಟಾಟ ಆಡಿದ್ದಿದ್ಯಾ ಬಾಲ್ಯ ದಿನಗಳಲ್ಲಿ? ಬಾಲ್ಯದ ತುಂಟಾಟ ಅಂತೇನಿಲ್ಲ. ಜಯರಾಮ್ ಕೆ ಅಂತ ನನ್ನ ಅಧ್ಯಾಪಕರವರು, ಅವರು ಮಿಮಿಕ್ರಿ ಮಾಡ್ತಿದ್ರು ಈ ಯಕ್ಷಗಾನದ್ದು. ಆಗ ನಾನು ಅದನ್ನು ಕೇಳ್ತಿದ್ದೆ, ಹಾಗೆ ಸ್ವರ ಅನುಕರಣೆ ಮಾಡಿದ್ರೆ ಏನು ಅಂತ ಕಂಡಿತ್ತು. ಓಕೆ, ಆ ಮಾಸ್ಟರ್ದು ನೀವು ಸ್ವರ ಒಂದು ಅನುಕರಣೆ ಮಾಡ್ಬೋದಾ ಇವಾಗ? ಅವರದಂದ್ರೆ ನಾನು ಕೇಳಿದ್ದು ಅವರದ್ದು ಯಕ್ಷಗಾನ ಶೈಲಿಯ ಹಾಡುಗಳು ಮತ್ತೆ ಅವರ ಲಾವಣಿಗಳು, ಅದನ್ನು ಮಾತ್ರ. ಮತ್ತೆ ಸದಾನಂದ ಬಿ ಅವರು, ನನ್ನ ಎಲ್ಲ ಉಚ್ಚಾರ ಕರೆಕ್ಟ್ ಬರ್ತಿರ್ಲಿಲ್ಲ, ಅದನ್ನೆಲ್ಲ ಇದು ತಿದ್ದಿದವರು ನಮ್ಮ ಸದಾನಂದ ಸರ್ ಅವರು. ಈಗ ಸ್ಕೂಲ್ ಡೇಸ್ ಅಲ್ಲಿ ಅಂತ ಹೇಳಿದ್ರೆ ನಾವು ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಹೋದಾಗೆ ನಮ್ಮ ಆಸಕ್ತಿನ ನೀರಿಳಿದು ಪೋಷಣೆ ಮಾಡುವಂತ ಒಬ್ರು ಮಾರ್ಗದರ್ಶಿಗಳು ನಮ್ಗೆ ಇದ್ದೇ ಇರ್ತಾರೆ ಅಲ್ವಾ? ಸೊ ಮಾತಾಡ್ತೀನಿ, ಆದ್ರೆ ಒಬ್ರು ಕಾಲ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ ತಮ್ಮ ಹೆಸರು? ನಮಸ್ತೆ, ಸುರೇಶ್ ಶೆಟ್ಟಿ ಅಂತ ಬೆಳ್ತಂಗಡಿಯಿಂದ. ಓಕೆ, ಸುರೇಶ್ ಅವರು ನಮ್ಮ ಜೊತೆ ಬಹುಮುಖ್ಯ ಪ್ರತಿಭೆ ನಾರಾಯಣ್ ಶೆಟ್ಟಿ ಅವರಿದ್ದಾರೆ. ತುಂಬಾ ಕಷ್ಟಪಟ್ಟು ಮೇಲೆ ಬಂದು ತಮ್ಮ ಪ್ರತಿಭೆಯಿಂದಲೇ ಗುರುತಿಸಿಕೊಂಡಿರುವಂತಹ ಒಬ್ರು ವ್ಯಕ್ತಿ. ಹೌದು, ಬಹುಮುಖ್ಯ ಪ್ರತಿಭೆ ಅವರು ನಮ್ಮ ಬೆಳ್ತಂಗಡಿ. ಹಾ, ಮಾತಾಡ್ಸಿ. ಓಕೆ, ಹಲೋ, ನಮಸ್ಕಾರ ನಾನು ಶೆಟ್ರೆ. ನಮಸ್ಕಾರ. ನಮಸ್ಕಾರ. ಯಾಕಂದ್ರೆ ನಿಮ್ಮನ್ನು ನಮ್ಮ ಟಿವಿಯಲ್ಲಿ ನಮ್ಮ ಬೆಳ್ತಂಗಡಿ ಅವರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ನಿಮ್ಮಂತ ಬಹುಮುಖ ಪ್ರತಿಭೆ ಇನ್ನಷ್ಟು ನಮ್ಮ ಬೆಳ್ತಂಗಡಿಯಲ್ಲಿ ಬರಬೇಕು ಅಂತ ಹೇಳಿ ನಾವು ನಿಮಗೆ ಫೋನ್ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲ ಆಶೀರ್ವಾದ ಬೇಕು. ಓಕೆ, ಇದೊಂದು ಟಾಲೆಂಟ್ ಉಂಡತೆ ಇಂಬೆ ನಮ್ಮ ಓವಿಯರಿಗೆ ಮಸ್ತ್ ಲೈಕ್ ಆಪುಂಡಿತೆ ಕಾಮಿಡಿ ಆರ್ಟಿಸ್ಟ್ ಆದ ಲೈಕ್ ಆಪುನೆ ಅತ್ತೆ ಇಂಬೆ ಕಲಾವಿದರೆಲ್ಲ ಜಾಸ್ತಿ ಒಂಜಿ ಭಾಗವತಿಗೆ ಮಸ್ತಾರ್ ಮಾತ ಕಲಾವಿದರ ಒಂಜಿ ಟ್ಯಾಲೆಂಟ್ ಕೊತ್ತೊಂದಾರ್ ಮಂತ್ವೇರು ಅನುಕರಣೆ ಮಂತ್ವೇರು. ಓಕೆ, ಇಷ್ಟ ಸದ್ಯದ ಯುವ ಜನತನ ಕಣ್ಮಣಿ ಆಯ್ನ ಪಟ್ಲ ಪ್ರತಿಕ್ಷೇತ್ರನ ಶೈಲಿನ ಬಾರಿ ಪೊರ್ಲುಡು ಬಂತೇರ. ಓಕೆ 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 ಓಕೆ. ಬೊಕ್ಕ ಬಲಿಪೇರ್ನ ಬೊಕ್ಕ ನಮ್ಮ ಲೇಡಿ ಭಾಗವತರ ನಂಚಿನ ಲೀಲವತಿ ಬೈಪಡ್ತಾರ ವಾಯ್ಸ್ ಆಫೀಸ್ ಹೋಗುದು ತೆಪ್ಪೇರು. ಓಹೋ ಅಂದತೆ. ಅಂಚನೆ ಹಾಸ್ಯ ಒಂಜಿ ಇಂಡಿಯಾ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮ ಲೆಡ್ ಕಾರ್ಯಕ್ರಮ ಕೊಡ್ತೇರು. ಅಂಚನೆ ನಮ್ಮ ಕರಾವಳಿ ಒಂಜಿ ಎಟ್ಟೆ ಕಲಾವಿದ ಮೂಡ್ದು ಬರಡು ಬಂದ್ರೆ ಇಂಗ್ಲ ಪೂರ ಆಶಿಸ. ಓಕೆ ಸರ್, ಥ್ಯಾಂಕ್ ಯು ಇರೆಗ್ ಕಾಲ್ ಮಲ್ತ್ ಪಾತೇರಿಯರು ಮಸ್ತ್ ಖುಷಿ ಆಂಡು. ಥ್ಯಾಂಕ್ ಯು ಸೋ ಮಚ್. ಎಸ್, ನಾರಾಯಣ್ ಅವರು ನಿಮ್ಮ ಬಗ್ಗೆ, ನಿಮ್ಮ ವಿಶೇಷತೆಗಳ ಬಗ್ಗೆ ಒಂದಷ್ಟು ಜನ ಫ್ಯಾನ್ ಫಾಲೋಯಿಂಗ್ಸ್ ಕೂಡ ಇದ್ದಾರೆ. ಬೆಳ್ತಂಗಡಿಯಲ್ಲಿ ನಿಮ್ಮನ್ನ ಸಪೋರ್ಟ್ ಮಾಡುವಂಥವ್ರು. ನಾನಾಗ್ಲಿಕ್ಕೆ ಹೇಳ್ತಾ ಇದ್ದೆ ಏನಂತ ಹೇಳಿದ್ರೆ, ನಮ್ಮ ಪ್ರತಿಭೆನ ಪ್ರೋತ್ಸಾಹಿಸೋರು ಅಂತ ಇರಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರತಿಭೆ ಅಲ್ಲಿಗೆ ಕಮ್ಮರಿ ಹೋಗುತ್ತೆ. ಬಟ್ ನೀವು 6ನೇ ಕ್ಲಾಸ್ವರೆಗೆ ಓದಿದ್ರಿ, ಮುಂದೆ ಈ ಆಸಕ್ತಿಗಳು ಈ ರೀತಿ ಮುಂದುವರಿಬೇಕಂತ ಹೇಳಿದ್ರೆ ಯಾರ ಸಪೋರ್ಟ್, ಯಾರ ಬೆಂಬಲ ಇತ್ತು ನಿಮಗೆ? ನಮಗೆ ಬೆಂಬಲ ಅಂದರೆ ನಮಗೆ ಪ್ರೇಕ್ಷಕರದು ಬೆಂಬಲ ಬೇಕು. ಯಾವ ಕಾರ್ಯಕ್ರಮ ನಾವು ಮಾಡಬೇಕಾದ್ರೂ ಅವರು ಚಪ್ಪಾಳೆ ತಟ್ಟಿದ್ರೆ ಅದೇ ನಮಗೆ ಪ್ರೋತ್ಸಾಹ. ಆದ್ರಿಂದ ಈ ಮಿಮಿಕ್ರಿಯನ್ನು ಮುಂದುವರಿಸಿಕೊಂಡು ಹೋಗುವಂತ ನಮಗೆ ಕಾಣ್ತದೆ. ಓಕೆ ಓಕೆ. ಸೊ ವೀಕ್ಷಕರೇ ಬೆಂಬಲಿಗರಾಗಿ ನಿಂತರು ಅಥವಾ ನಿಮ್ಮ ಒಂದು ಪ್ರತಿಭೆಗೆ ಪೋಷಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಹೇಳ್ತಾರೆ? ಎಲ್ಲರೂ ಕೂಡ. ನಾನು ನಮ್ಮ ಊರಲ್ಲಿ ಮತ್ತೆ ನೆರೆ ಊರಲ್ಲಿ ಎಲ್ಲಿ ಹೋದ್ರು ಸಹ ನಾನು ಒಂದು ಹಾಡಿದ್ರೆ ಅದನ್ನೇ ಮುಂದುವರಿಸ, ನನಗೆ ನಾನು ಕಾರ್ಯಕ್ರಮ ಮುಗಿಸಿ ಸ್ಟೇಜಿಂದ ಕೆಳಗೆ ಬರುವಾಗ ಒಳ್ಳೇದಾಗಿದೆ, ನಿಮ್ಗೆ ತುಂಬಾ ಒಳ್ಳೇದಾಗಿದೆ, ಇನ್ನೊಂದ್ಸಲ ನಮ್ಮ ಊರಲ್ಲಿ ಕಾರ್ಯಕ್ರಮ ಉಂಟು, ಅದಕ್ಕೆ ಸಹ ನೀವು ಬರಬೇಕು ಹಾಗೆ ಹೇಳುವಾಗ ನಮಗೆ ತುಂಬಾ ಸಂತೋಷ ಆಗ್ತದೆ. ಕಲಾವಿದರಿಗೆ ಬೇರೆಯನ್ನು ಕೊಡ್ಬೇಕಂತಿಲ್ಲ, ಅದೇ ಒಂದು ನಮಗೆ ಆಶೀರ್ವಾದ ತಿಳ್ಕೊಳ್ತೇನೆ. ಖಂಡಿತವಾಗಿ. ಮತ್ತೊಬ್ರು ಕಾಲ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ. ಓಕೆ, ತಮ್ಮ ಹೆಸರು? ಸತೀಶ್ ಶೆಟ್ಟಿ, ಚೇರ್ಕಡೆ ದೊಡ್ಡ ಮನೆ. ಓಕೆ, ಸತೀಶ್ ಅವರೇ ನಮ್ಮ ಜೊತೆ ಬಹುಮುಖ ಪ್ರತಿಭೆ ಇವರು ನಾರಾಯಣ್ ಶೆಟ್ಟಿ ಅವರಿದ್ದಾರೆ. ಬಹುಶಃ ಕಾರ್ಯಕ್ರಮ ಮಾತಾಡ್ಲಿಕ್ಕೆ. ಹಾ, ಮಾತಾಡ್ಸಿ ಅವ್ರನ್ನ. ಹೌದಾ, ಕುಂದಾಪುರ ಕನ್ನಡ ಬರುತ್ತೆ ನಿಮ್ಗೆ ಸರ್? ತುಳು ಕನ್ನಡ ಬರುತ್ತೆ. ಕುಂದಾಪುರ ಕನ್ನಡ. ಕುಂದಾಪುರ ಕಷ್ಟ ಆಗುತ್ತೆ. ಅಡ್ಡಿಲ್ಲ, ಪರವಾಗಿಲ್ಲ. ತುಳು ಕನ್ನಡ ಇರ ನಿಮಿಕ್ರಿ ಮಲ್ಪರೆಗ ಅದ ಎಂಚ ಇಂಟ್ರೆಸ್ಟ್ ಬರ್ತಂಡ ಒಂಜಿ ಪ್ರಾಣಿ ಪಕ್ಷಿಲೇನ್ ತೂದು ಕಲ್ತಿನ ಒಂಜಿ ಕಲ್ಪಗ ಅಂದು ಕಲ್ತಿನ. ಯಾನ ಮಿಮಿಕ್ರಿ ಪಂಡ ಯಕ್ಷಗಾನದ ಕ್ಯಾಸೆಟ್ ನ ದುಂಬುಡ್ ದಿಂಚಿ ಕೇರೊಂದಿತ್ತೆ, ಐನೆ ಕೇನೊಂದು ಇಪ್ಪುನಾಗ ಐನೆ ಏನ ಅನುಕರಣೆ ಮಲ್ತೊಂದಿತ್ತೆ. ಅವು ಮಲ್ತದನಗ ಕೆಲವು ಜನ ಪಂಡಸರು ಬಂತಾರೆ, ಈ ಪದ್ಯ ನಿಕ್ ಎಡ್ಡೆ ಹಾಕೊಂಡು ಅಂಚದಿಪ್ಪುನಾಗ ಅಂಚನೆ ಕೊಂಚ ಸ್ವರ ಅನುಕರಣೆ ಮಲ್ಪೊಲಿ ಅತ್ತ ಅದಕ್ಕೆ ಹೆಸರು ಮಲ್ತೇನೆ. ಅಂಚ ಮುಂದುವರಿಸೊಂದು ಪೋಯೆ ಅಂಚ ಎಡ್ಡೆ ರೆಸ್ಪಾನ್ಸ್ ತಿಕ್ಕಂಡು ಸರ್. ಇರಾಗ ಭಾಗವಂತ ಎರಡು ಒಂಜಿ ಇಷ್ಟ ಅನ್ಪುನಾಗ್ಲಿಪ್ಪೇರೈತೆ ಮಾತೆರ್ಲ ನಂಕು ಒಂಜೆ ಅಂದೆ ಪಣದ ಒಂಜೆ ಅಂತ ಇಷ್ಟವಾಗ್ಲಿಪ್ಪೇರು ಇರಕ್
ಕಾಳಿಂಗ ನಾವ್ಡೇರ್ನ ಎಲ್ಲೆಲ್ಲೂ ಸೊಬಗಿದೆ ಅವು ಮಲ್ಪೋಲೆ ಮಿಮಿಕ್ರಿ ಮಲ್ಪಲ್ಲಿ ಸರ್ ಅಂಡ ಎಂಕ್ ಮಂಡ ವಾ ಭಾಗವತರ ಮಾತ ಭಾಗವತರೆಲ್ಲ ಇಷ್ಟಪಡಪ್ಪೆ ಸರ್ ಯಾನು ನಂಗೆ ಮಾತಾಡ್ಲ ಒಂಜೆ ದಾಳ ಬಂಡ ಒಂಜಿ ಇಲ್ಲಡ ಎಂಕ ಮಾತಾಡ್ಲ ಒಂಜಿ ಜೋಕ್ಲಿ ಬಂಡ ಅಪ್ಪ್ಯಾಗ ಮಾತಾಡ್ಲ ಒಂಜೆ ಅಂಡ ಎಂಕಲ ಇಲ್ಲಡ ಅನ್ಪ್ಯಾನ ಎಂಕಲ ಕಡೆತ ಬಾಲೆ ಬಂಡ ಬಾರಿ ಮೋಕ್ಯ ಎನ್ನ ಪಪ್ಪಾಗ ಕಡೀರ್ದ ಬಾಲೆ ಬಂಡ ಮೋಕ್ಯ ಬಂಡ ಅಗಲ ಮಾತಾಡ್ಲ ಒಂಚೂರು ಹೆಚ್ಚೆಪ್ಪು ನಾತೆ ನಾತೆ ಎಂಕೊಂಜಿ ಅವನ್ ಮಲ್ಪೊಲೆ ಕಾಳಿಂಗ ನಾಡರ್ನ ಎಲ್ಲೆಲ್ಲೂ ಸೊಬಗಿದೆ ಅವೊಂಜಿ ಪಂಡ ಪ್ರಯತ್ನ ಮಾಡ್ತಾರೆ ಪ್ರೋಗ್ರಾಮ್ ತಗೊಂಡಿಪ್ಲೆ ಸರ್ ಥ್ಯಾಂಕ್ ಯು ಇವರಿಗೆ ಥ್ಯಾಂಕ್ ಯು ಸೋ ಮಚ್ ಎಸ್ ನಾನು ಆಗಿಂದ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಿಮ್ಮ ಹತ್ರ ಹಾಡಿಸ್ಬೇಕು ಭಾಗವತಿಕೆ ಮಿಮಿಕ್ ಯಾವ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ ನೀವು ಅಂತಾನೆ ಹೇಳ್ತೀನಿ ಯಾಕಂತ ಹೇಳಿದ್ರೆ ಎಲ್ಲಾ ಭಾಗವತರನ್ನ ಕೂಡ ಅನುಕರಣೆ ಮಾಡುವಂಥದ್ದು ಸುಲಭ ಅಲ್ಲ ತುಂಬಾನೇ ಕಷ್ಟ ಇದೆ ಅಲ್ವಾ ಅದು ನೀವು ಹೇಳಿದ್ರಿ ಸುಮಾರು ಜನ ಭಾಗವತರ ಹೆಸರು ಸೊ ಒಂದೊಂದಾಗಿ ಮಾಡಿ ತೋರಿಸ್ಬೋದಾ ಹಾಡ್ಬೋದು ಮೊದಲನೇದಾಗಿ ಯಾರ್ದು ಹಾಡು ತೋರಿಸ್ತೀರಿ ದಿನೇಶ್ ಅಮ್ಮಣ್ಣ ಯಾರು ದಿನೇಶ್ ಅಮ್ಮಣ್ಣ ಅವರು ಓಕೆ ಖಂಡಿತವಾಗಿ ಕೇಳ್ಬೇಕು ನಿಮ್ಮ ವಾಯ್ಸಲ್ಲಿ ದಿನೇಶ್ ಅಮ್ಮಣ್ಣ ಅವರು ಯಾವ ರೀತಿ ಹಾಡ್ತಾರೆ ಅದನ್ನ ನೀವು ಮಿಮಿಕ್ ಮಾಡೋದನ್ನ ನಾವೀಗ ನೋಡೋಣ ಅಲ್ಲ ಎಸ್ ಪ್ರಯತ್ನ ಮಾಡ್ತೇನೆ ಜನಲ ಕೈಗೊಳ್ಳೋಣ ಜಗದಂಬಿಗೆ ಮಗೆ ಬಾಲೆ ಗಣಪ ದುಂಬು ಸೋಗಿ ಬುವ ಜಂಬುನೆ ರುಳೆ ಗರ್ಮುರುಳೆ ಗುರು ಬಾಲೆ ಗಣಪ ತುಂಬು ಸುಗಿ ಬುವ ಜಂಬು ನೇರುಳಿ ಗರ್ಮುರುಳೆ ಗುರು ಬಾಲೆ ಗಣಪ ಗಣಪ ವಾ ಈ ಒಂದು ವಾಯ್ಸ್ ಅನ್ನ ಕೇಳಿಸ್ತಾ ಇದ್ರೆ ಅಮ್ಮಣ್ಣ ಅವರು ಕೂಡ ಖಂಡಿತ ಖುಷಿ ಪಡ್ಬೋದು ಒಂದು ವಾಯ್ಸ್ ಕೇಳಿಸ್ಕೊಂಡ್ರಿ ಇನ್ನೆಷ್ಟು ಭಾಗವತರದ್ದು ಹಾಡ್ತೀರಿ ಮುಂದೆ ಯಾವ ಭಾಗವತರದ್ದು ಹಾಡ್ತೀರಿ ಈಗ ಲೀಲಾವತಿ ಭಯಪಡ್ತಾ ಇರೋದು ಲೀಲಾವತಿ ಭಯಪಡಿತಾ ಅವ್ರ ಲೇಡಿ ಅಲ್ಲ ಲೇಡಿ ವಾಯ್ಸ್ ತಮ್ಮಿಂದ ಸಾಧ್ಯ ಆಗುತ್ತಾ ಹಾಡ್ಲಿಕ್ಕೊಂದು ಪ್ರಯತ್ನ ಮಾಡ್ತಾರೆ ಲೀಲಾವತಿ ಭಯಪಡ್ತಾ ಅಂದ್ರೆ ತುಂಬಾ ನಾನು ಇಷ್ಟಪಡ್ತಿದ್ದೆ ಚಿಕ್ಕದಿರುವ ಪದ್ಯ ಕೇಳ್ತಿದ್ದೆ ಅವರ ಯಕ್ಷಗಾನ ಇರುವಾಗ ಎಲ್ಲಿ ಯಕ್ಷಗಾನ ಎದುರು ಹೋಗ್ತಿದ್ರೆ ಓಕೆ ಹಾಗಿದ್ರೆ ಅವ್ರು ಟ್ರೈ ಮಾಡಿ ನೋಡ ಲೀಲಾವತಿ ಭಯಪಡಿತಾಯ ಕೇಳೋಣ ಖಂಡಿತ ದಿನಕರ ಕೋಟಿ ತ್ಯಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ನಲಿವ ಜನಕರಾಯನ ಕುವಾರಿ ಬಾರಿ ದಿನಕರ ಕೋಟಿ ತೇಜದಲ್ಲಿ ನಲಿವ ಜನಕರಾಯನ ಕುವಾರಿ ಬಾರಿ 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 ವಾವ್ ಖಂಡಿತವಾಗಿ ಲೀಲಾವತಿ ಅಮ್ಮನೆ ಹಾಡ್ದ ಹಂಗಿತ್ತು ಚೆನ್ನಾಗಿತ್ತು ಖಂಡಿತವಾಗಿ ಸಾಕಷ್ಟು ಅವರ ನೀವು ಏನು ಗಮನಿಸಿರ್ಬೇಕು ಅಲ್ವಾ ಈ ಒಂದು ಹಂತಕ್ಕೆ ಬರ್ಬೇಕಂತ ಹೇಳಿದ್ರೆ ತುಂಬಾ ನೋಡ್ಬೇಕು ಕಲಿಬೇಕು ಹಾಡ್ಬೇಕು ಅಲ್ವಾ ಇನ್ನು ತೆಂಕುತಿಟ್ಟಲ್ಲಿ ಇನ್ನೊಬ್ರು ಏನು ಪಟ್ಲ ಸತೀಶ್ ಶೆಟ್ಟಿ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ ಆ ಒಂದು ವಾಯ್ಸ್ ಅಲ್ಲಿ ಕೂಡ ತಾವು ಹಾಡ್ತೀರಂತೆ ಹೌದಾ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಕೇಳೋಣ ಆದ್ರೆ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ ಮಾತಾಡ್ಸೋಣ ಹಲೋ 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 ನಮಸ್ತೆ ನಮಸ್ತೆ ನಾನ್ ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಮೊದಲು ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬೇಕು ನೀವು ನಮಸ್ಕಾರ ನಮಸ್ತೆ ಓಕೆ ಇನ್ನ ಟಿವಿ ವಾಲ್ಯೂಮ್ ಮತ್ತೆ ಕಮ್ಮಿ ಮಾಡ್ತಾರೆ ನಮಸ್ಕಾರ ಓಕೆ ಒಂದು ನಿಮಿಷ ಪ್ಲೀಸ್ ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ಲೈನ್ ಕಟ್ ಆಗುತ್ತೆ ಓಕೆ ಒಂದು ನಿಮಿಷ ಓಕೆ ಪಾತೆಲ್ಲ ಏರ್ ಪಾತೆನ ಪುದರೆಂಚಿನೆ ಶಶಿಕುಮಾರ್ ಬಣ್ಣ ನಿಮ್ ಕಾರ್ಡ್ ಇಷ್ಟ ಓಕೆ ಪಾತೆಲೆ ನಾರಾಯಣ ಉಲ್ಲೇರೆ ಆಡ ಪಾತೆಲೆ ನಾರಾಯಣ ರಾಯ್ ನಮಸ್ಕಾರ ನಮಸ್ತೆ ಸರ್ ಇದು ಕಾಲಿಂಗ್ ನಾವ್ಡ್ರಿ ಒಂದು ವಾಯ್ಸ್ ಮಕ್ಕಳೇ
ಕಾಲಿಂಗ ನೋಟ್ ಪನ್ಪೇರ್ ಪ್ರೋಗ್ರಾಮ್ ಪ್ರಯತ್ನ ತೂದಿಪ್ಪರೆ ದಾದ ಪನ್ಪರ್ ಪನ್ಲೆ ಟ್ಯಾಲೆಂಟ್ ಬಗ್ಗೆ ಪೂರ ತೂದಿಪ್ಪರೆ ಅಂತಂದ್ರೆ ಯಾರು ಟ್ಯಾಲೆಂಟ್ ಬಗ್ಗೆ ಬಂದ ಪಾತ್ರ ದಾರ್ಲ ಇಜ್ಜಿ ಮ್ಯಾಕ್ಸಿಮಮ್ ಅದು ಯಾರು ಪ್ರೋಗ್ರಾಮ್ ಪೋತನೆ ಯಾರಿಗೆ ಗೊತ್ತುಂಟು ಆಲ್ರೆಡಿ ಪಂಡ ಮ್ಯಾಕ್ಸಿಮಮ್ ಅದು ಮಿಮ್ಕ್ರಿಡ್ ಆಕ್ಚುಲಿ ಮಿಮ್ಕ್ರಿ ಯಾರು ಮಾಡ್ಕೊಣ ಆಕ್ಚುಲಿ ಆಡ ಮಿಮ್ಕ್ರಿಡ್ ಈ ವಾಯ್ಸ್ ಉಂಟಮ್ಮ ಯೂಸ್ ಮಾಡ್ತದ ಒಂಜಿ ಪಂಡ ಅರ್ನ ಒಂಜಿ ಶೈಲಿಡ್ ಭಾಗವತ್ ಮಾಡ್ಬಿಟ್ಟು ಮಸ್ತ್ ಬಂಗ ಎಲ್ಲ ಕಾರ್ಡ್ ಮಸ್ತ್ ಬಂಗ ಹೆಂಗ್ ಗೊತ್ತು ಮಿಮ್ಕ್ರಿ ಅಡ್ಸಿ ಗೊತ್ತು ನಂಗೆ ಅಂಚ ತಗೊಂಡ್ರೆ ಅರ್ನ ಎದುರು ತಗೊಂಡಿಲ್ಲ ಅದು ಪ್ರೋಗ್ರಾಮ್ ಆಡ ಬಾರಿ ಟ್ಯಾಲೆಂಟೆಡ್ ಆರು ಎಂಚಿನ ಮಲ್ಪಾಡ್ ಅರ್ನ ಒಂಜಿ ಮೈಂಡೆಡ್ ಎಂಚಿನ ಒಂಜಿ ಟ್ಯಾಲೆಂಟೆಡ್ ಉಂಡು ಪಂಡ ಅರ್ನ ಹಿರಿಯಕ್ನ ಬತ್ತುಪ್ಪು ಸಮಥಿಂಗ್ ಎಂಚಿನ ಬತ್ತುಪ್ಪು ಅಂಚ ಒಂದು ಟ್ಯಾಲೆಂಟ್ ಮೂಲು ಸಾಧಾರಣ ಕುಡ್ಡಡೆ ಇರ್ಲ ಕುಡ್ಡಡೆ ಬೆತ್ತಂಗ್ ಸೈಡ್ ಲಜ್ಜೇರು ಮುಂಡಜೇಡು ಅರ್ನ ಮೈನ್ ಮುಂಡಜ ಆಕ್ಚುಲಿ ಅಂಚಿನ ಟ್ಯಾಲೆಂಟೆಡ್ ಜನ ಅರ್ನ ಒಂಜಿ ಕಲಿಂಗ ನೋಡಿರ್ನ ಒಂಜಿ ಇನ್ನೊಂದು ಭಗವತಿ ಮಲ್ಪೇರ ಒಂಜಿ ಟ್ಯಾಲೆಂಟೆಡ್ ಅರ್ನ ಒಂಜಿ ವಾಯ್ಸ್ ಕೇಂದ್ರ ಅಂದು ಹಾಗೆ ಖಂಡಿತ ಪನ್ಪೇರ್ ಪ್ರೋಗ್ರಾಮ್ ತಗೊಂಡಿಪ್ಲೆ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡ್ತಾ ಪಾತೇರ್ನಿಕ ಧನ್ಯವಾದ ಈಗ ಎಸ್ ಈಗ ನೀವು ಹೇಳಿ ನಿಮ್ಮ ಸತೀಶ್ ಅವರು ನಿಮ್ಮ ಸ್ನೇಹಿತರು ಅನ್ಕೊಳ್ತೀನಿ ಶಶಿ ಅಣ್ಣ ಶಶಿ ಅಣ್ಣ ಎಸ್ ಬಹಳ ಅವರು ಸಹ ಬಹಳ ಟ್ಯಾಲೆಂಟ್ ಅವರು ಮಾತನಾಡುವ ಮಂಗ ಅಂತ ಒಂದು ಉಂಟು ಮಂಕಿ ಅದನ್ನು ಭಾರಿ ಚೆನ್ನಾಗಿ ಮಾಡ್ತಾರೆ ಮತ್ತೆ ಫಿಲ್ಮ್ ಇದೆಲ್ಲ ಮಿಮಿಕ್ರಿ ಬಹಳ ಚೆನ್ನಾಗಿ ಮಾಡ್ತಾರೆ ಒಟ್ಟಿಗೆ ನಾವು ಕಾರ್ಯಕ್ರಮ ಸಹ ಕೊಟ್ಟಿದ್ದೇವೆ ಆದ್ರೆ ಅವ್ರದ್ದು ಆಶೀರ್ವಾದ ಬೇಕು ಒಂದು ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಖಂಡಿತವಾಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಾಳಿಂಗನ ಅವ್ರು ಲೆಜೆಂಡ್ ಅಂತಾನೆ ಹೇಳ್ಬೋದು ಯಕ್ಷಗಾನದ ಒಬ್ರು ಲೆಜೆಂಡ್ ಕಾಳಿಂಗನ ಅವ್ರು ಅವ್ರನ್ನ ಅನುಕರಣೆ ಮಾಡು ಅಂತ ಹೇಳಿದ್ರೆ ಒಂದು ಪುಣ್ಯ ಅಂತಾನೆ ಹೇಳ್ಬೋದಲ್ವಾ ಕಷ್ಟನೂ ಇದೆ ಒಂದು ಟ್ರೈ ಮಾಡಿ ಅಣ್ಣ ಗಗನದೊಳು ಗಗನದೊಳು ಮೇಘಗಳ ಕಂಡಾಗಲೇ ಒಲೆಯುತ್ತೆ ನವಿಲು ಕುಣಿಯುತ್ತಿದೆ ನೋಡಿ 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 ಕಂಡಾಗಲೇ ಮಲೆಯುತ್ತೆ ನವಿಲು ಕುಣಿಯುತ್ತಿದೆ ನೋಡಿ ನೋಡಿ ಅರಳಿದ ಸುಮದಲ್ಲಿ ದುಂಬಿಗಳು ಚೆಗರಿಸುವ ಜೋದವ ನೋಡಿ ನೀ ನೋಡಿ ಚಿಗರೆಯ ಮರಿಗಳು ಚಿಗುರೆಳೆ ಮೇಯುದೈ ಜಿಗಿಯುವ ಜೋದವ ನೋಡಿ ನೀ ನೋಡಿ ನೀಲಗಗಲದೊಳು ಮೇಘಗಳು ಬಹಳ ಸೊಗಸಾಗಿ ಹಾಡಿದ್ರಿ, ತುಂಬಾನೇ ಚೆನ್ನಾಗಿತ್ತು. ಹೇಳಿ, ಅಂದರೆ ಇದನ್ನು ನೀವು ಅಭ್ಯಾಸ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಹಂತಕ್ಕೆ ಬರೀ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ? ಎಷ್ಟು ಸಲ ಕೇಳಿಸ್ಕೊಂಡಿರ್ಬೋದು ಅವರ ಹಾಡನ್ನ ನೀವು? ಒಂದು 50 ಸಲ ಕೇಳಿರ್ಬೋದು ಅಂತ ಕಾಣುತ್ತೆ. ಅದು ಕಷ್ಟ ಉಂಟು ಹಾಡ್ಲಿಕ್ಕೆ. ಯಕ್ಷಗಾನ ತುಂಬಾ ಸಣ್ಣದಿಂದ ಕೂಡ ನೋಡ್ತಾ ಇದ್ರಿ, ತುಂಬಾ ಆಸಕ್ತಿ ನಿಮಗೆ? ಯಕ್ಷಗಾನದಲ್ಲಿ ಈಗಲೂ ಆಸಕ್ತಿ ಇದೆ. ಈಗಲೂ ಆಸಕ್ತಿ. ಓಕೆ, ಫೈನ್. ಈಗ ಪಟ್ಲ ಸತೀಶ್ ಅವರದ್ದು ಕೂಡ ನೀವು ಹಾಡ್ತೀರಿ ಅಂತ ಹೇಳಿ ಪ್ರಯತ್ನ ಮಾಡ್ತೇನೆ. ಎಸ್, ಟ್ರೈ ಮಾಡಿ. ಮಾಡಿದನೋ ಕಲಿ ರಕ್ತ ಬೀಜನೋ ನೋಡಿದನು ಕಾಡ ಗರುವದಿ ಕುಳಿತ ಶಿವೆಯನು ನೋಡಿದನು, ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತಿ. ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತಿ.
ಮಾಡಲಿನ್ನೇನ್ ಅಕಟ ಶುಂಭನ ಕೂಡೆ ಭಾಷೆಯ ನೊರೆದು ಬಂದಿಹೇ ಶುಂಭನ ಕೂಡಿ ಭಾಷೆಯ ನೊರೆದು ಬಂದಿಹೇ ಕೇಡು ಇವಳಿಂಬೊದ್ದಾಯ್ ಕೇಡು ಇವಳಿಂಬೊದ್ದಾಯ್ ಆದರೂ ಮಾತನಾಡಿಸುವೆ ಜಯ ಜಯ ಜಗದಂಬಾಯ್ ಜಯ ಜಯ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಯ್ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ ನಮೋ ನಮಃ ನಮಸ್ತಸ್ಯೈ ನಮೋ ನಮಃ ಜಯ 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 ದೀರ್ಘಾಲಾಪನೆ ಬಹುಶಃ ಪಡ್ಲರು ಕೂಡ ಹೆಸರು ಮಾಡಿದ್ದು ಖ್ಯಾತಿ ಪಡೆದಿದ್ದು ಅಂತ ಹೇಳಿದ್ರೆ ದೀರ್ಘಾಲಾಪನೆ ಮುಖಾಂತರ ಅಂತ ಹೇಳ್ಬೋದು. ಅವರೊಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂದ್ರೆ ಅಭ್ಯಾಸ ಮಾಡ್ತಾ ಇರ್ತಾರೆ. ಬಟ್ ತಾವು ಈ ಒಂದು ಆಲಾಪನೆ ಕೊಡಬೇಕು ಅಂತ ಹೇಳಿದ್ರೆ ಏನು ತಾವು ಕೂಡ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ? ಅವರ ಯಕ್ಷಗಾನ ಕೇಳ್ತಾ ಇರ್ತಾನೆ, ನಮ್ಮ ಕೇಬಲಲ್ಲಿ ಬರ್ತಾ ಇರ್ತದೆ. ಅವರ ಹಾಡನ್ನು 10 ಗಂಟೆಗೆ ನಾನು ರಾತ್ರಿ ಕೇಳ್ತಾ ಇರ್ತೇನೆ. ಆಗ ಅವರು ತುಂಬ ಹಾಡು ಕೇಳುವಾಗ ಇಂಥ ಹಾಡನ್ನು ಹಾಡುವಾಗ ಪ್ರಾಕ್ಟೀಸ್ ಮಾಡ್ತೇನೆ. ಅದು 2 ಸಲ ಬರ್ತದೆ. ನಾನು ಸಣ್ಣ ಒಮ್ಮೆ ನೋಡ್ತಾ ಇರ್ತೇನೆ, 2 ಸಲ ಬರ್ತದೆ. ಆ ಹಾಡು ಆಗುವಾಗ ನಾನು ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರಿಂದ ಸ್ವಲ್ಪ ಈಸಿಯಾಗಿ ಹಾಡ್ಲಿಕ್ಕೆ ಆಯ್ತು. ಇಲ್ಲಾಂದ್ರೆ ಬಹಳ ಕಷ್ಟ. ನೀವು ಸಂಗೀತ ಏನು ಕಲಿತಿಲ್ಲ, ಭಾಗವತಿಕೆಯನ್ನು ಕಲಿತಿಲ್ಲ, ಬರೀ ನೋಡ್ಕೊಂಡೆ ನಿಮ್ಮ ಒಂದು ಅದ್ಭುತ ಪ್ರತಿಭೆ ಬೆಳೀತಾ ಇದೆ ಅದೃಷ್ಟಕ್ಕೆ ಅಲ್ವಾ? ಹೌದು, ಮನೆ ವಿಷಯ ಇದೆ. ಇನ್ನು ನಮ್ಮ ತೆಂಗುತಿಟ್ಟಲ್ಲಿ ಬಲಿಪ್ರದ್ದು ಹಾಡು ಕೂಡ ತಾವು ಏನು ಹಾಡಿದ್ದಿದೆ, ಎಸ್, ಅದನ್ನು ಹಾಡಿಸ್ತೇನೆ. ಆದ್ರೆ ಅದಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಪ್ರತಿಭೆಗಳನ್ನ ಈ ರೀತಿ ಒಂದು ನೀವು ಎಲ್ಲ ಭಾಗವತರದ್ದು ಹಾಡೋದಿಕ್ಕೆ ನೀವು ಮೊದಲನೇ ಬಾರಿ ಗುರುತಿಸಿಕೊಂಡಿದ್ದು ಯಾವಾಗ ಅಂತ? ಒಂದು ಸಪ್ತಾಬ್ದಿ ಬಿಡಿ ಅವರದೊಂದು ಮುಂಡಾಜೆಯಲ್ಲಿ ಕಾರ್ಯಕ್ರಮ ಆಯಿತು. ಆಗ ನನ್ನ ಅಧ್ಯಾಪಕರು ಜಯರಾಮ್ ಕೆ ಅವರು ಒಂದು ಸಲ ಅಜ್ಜನ ಕೊಳಿದ ಬಣ್ಣದ ತಗಡಿನ ತುತ್ತೂರಿಯನ್ನ ನಾವು ಇಬ್ಬರು ಜಂಟಿಯಾಗಿ ಶತಾಬ್ದಿ ಬೇಡಿ ಅವರ ಕಾರ್ಯಕ್ರಮಕ್ಕೆ, ನಾವು GN ಬೇಡಿ ಅವರ ಕಾರ್ಯಕ್ರಮಕ್ಕೆ ಮುಂಡಾಜೆ ಹೈಸ್ಕೂಲ್ನಲ್ಲಿ ಮಾಡಿದ್ದೆವು. ತದನಂತರ ಅದನ್ನು ಮುಂದುವರಿಸಿಕೊಂಡು ಹೋದೆ ನಾನು. ಅದರಿಂದ ಈ ಹಾಡನ್ನು ಹಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಅಲ್ಲ, ನೀವು ಬಾಲ್ಯದಲ್ಲಿ ಹಾಡಿದಂಥದ್ದು ಒಂದು ನಾಯಿ ಮರಿ ಇದೆ, ಇನ್ನೊಂದು ಅಜ್ಜನ ಅನ್ನೋಂಥದ್ದು 2 ಹಾಡಿದ್ದೆ ಅಲ್ವಾ? ಅದನ್ನು ಮಿಕ್ಸ್ ಮಾಡಿಸ್ತೀನಿ ನಾನು. ಅದಕ್ಕಿಂತ ಮುಂಚೆ ಒಂದು ವಿಶ್ವಲ್ ಇದೆ, ನೋಡ್ಕೊಂಡ್ ಬರೋಣ ಅಲ್ವಾ? ಎಸ್ ನಾರಾಯಣ್ ಶೆಟ್ಟಿ ಅವರು ಬಹುಮುಖ ಪ್ರತಿಭೆ, ಈಗಾಗಲೇ ಇನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿದ್ದಾರೆ. ಇನ್ನು ಬೇರೆ ಬೇರೆ ರೀತಿಯ ಭಾಗವತರ ಒಂದು ಸ್ವರನ ಅನುಕರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಹಾಸ್ಯ ಕಲಾವಿದರು ಕೂಡ ಅಷ್ಟೇ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಸ್ಯದ ಹೊಳೆಯನ್ನು ಕೂಡ ಅವರು ಹರಿಸ್ಲಿಕ್ಕೆ ಇದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ಇವರ ಟ್ಯಾಲೆಂಟ್ಗೆ ಸಂಬಂಧಪಟ್ಟ ಒಂದಷ್ಟು ಕ್ಲಿಪ್ಪಿಂಗ್ಸ್ ಅಥವಾ ವಿಡಿಯೋಸ್ ನಮ್ಮ ಜೊತೆ ಇದೆ, ಅದನ್ನ ನಿಮ್ಗೆ ತೋರಿಸ್ತಾ ಇದ್ವಿ, ಬನ್ನಿ ನೋಡ್ಕೊಂಡ್ ಬರೋಣ. ವಾಯ್ಸ್ ಬಂದ ಸ್ವರ ಸ್ವರ ಕಂಠ 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 ತಿಗಲ ತಿಗಲ ಕಟ್ಟ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು, ಈ ಮಾಲು ಹಲೋ, ಹಾಯ್,
ಯಾಕ್ರಿ ನನ್ ಮುಖದಲ್ಲಿ ಏನು ಕೋತಿ ಕುಣಿತೈತಾ ನೋಡ್ರಿ ನನ್ನ ಹಿಂಗೆ ಮಟ ಮಟ ಸಿಹಿ ಮಾಡಿದ್ರೆ ಗೊತ್ ಬಿಡ್ತೀನಿ ಹೆಂಗೈತಿ ಮೈಗೆ ಅಲ್ಲ ನಾನು ಯಾರಂತ ತಿಳ್ಕೊಂಡ್ರಿ ದಿ ಗ್ರೇಟ್ ನಾಗಲಕ್ಷ್ಮಿ ನಾಗಲಕ್ಷ್ಮಿ ಫ್ರಮ್ ಬಿಜಾಪುರ್. ಇದು ಘಟ್ಟದ ಹುಚ್ಚು. ಹೌದು, ನೀವೇನು ನಮ್ಮ ಬಿತ್ತಲಿಗೆ ಹೊಸತ್ತಾಗಿ ಅಂದಾಗಿ ಇಲ್ಲಿ ಪಿಟ್ಟಸಿ ಭಾಸ್ಕರ್ ಅಂದ್ರಿ ಯಾರು? ಪಿಟ್ಟಸ್ಗೋಸ್ಕರ ಅವನು ಪಿಟ್ಟಸ್ ಅಲ್ಲ, ಭಾಸ್ಕರ್ ಅಂತೇಳಿ. ನೀವು ಬೇಕಾದ್ರೆ ನನ್ನನ್ನು ಪ್ರೀತಿಯಿಂದ ಬಾಚು ಅಂತ. ಮಿಸ್ಟರ್ ಬಾಚು, ಇಲ್ಲಿ ರೂಮ್ ಖಾಲಿ ಐತಿ ಅಂತ ನಮ್ಮ ಮಹೇಶ್ ಅಣ್ಣ ಹೇಳಿದ್ರು. ಈಗ ಮಯಸನಲ್ಲಿ ರೂಮ್ ಖಾಲಿಟ್ಟು ಅಂತ ಹೇಳಿದ್ರಾ? ಈ ಕಂಡೀಷನ್ ಅಲ್ಲಿ ಹೇಳಿದಾರಲ್ಲ. ಈಗ ಅಡ್ವಾನ್ಸ್ ತಂದಿದ್ದೀರಾ? ತಂದಿದ್ದೀನಿ. ತಂದಿದ್ದೀರಾ? ಎಲ್ಲಿಟ್ಟು ಕೊಡಿ 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 ಕೊಡಿ. ಒಂದ್ ನಿಮಿಷ. ಅದಂತ ATM ATM ಅಲ್ಲ, ಪೇಟಿಎಂ. ಸುಮ್ಮನೆ ಕುತ್ಕೊಳ್ರಿ ರೀ, ಕೊಡ್ರಿ ಕೈ. ಬಿಸಿ ಬಿಸಿ ಉಂಟು, ಬಿಸಿ ಬಿಸಿ ಉಂಟು. ನಾನು ಆಲೋಚನೆ ಮಾಡುದು, ಈ ಹೆಂಗಸರೆಲ್ಲ ಹಣ ಕೊಡುವಾಗ ಯಾಕೆ ಬಿಸಿ ಬಿಸಿ ಇರ್ತದೆ ಅಂತ. ಈಗ ಗೊತ್ತಾಯ್ತು, ಈಗ ಗೊತ್ತಾಯ್ತು. ಯಾನವರ ಮುಟ್ಟೋಡ ರೂಮ್ ಎಣ್ಣೆ ಅನ್ನಾಗೆ ಮೇಡಮ್, ಈಗ ಇಲ್ಲಿ ಒಬ್ರೆ ಅಲ್ಲ ಅಲ್ಲ ರೀ, ಮತ್ತೆ ಬೇರೆ ನಮ್ ಕೂಡ ಯಜಮಾನ ಐತಿ. ಯಜಮಾನಿದ್ದಾರಾ? ಸೈಟ್ ಬೋರ್ಡ್. ಏನ್ ಅಂದ್ಯಾ? ಇಲ್ಲ ಇಲ್ಲ ಇಲ್ಲ, ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ. ಅವರ ಕೈಲಾಸದಲ್ಲಿ. ಕೈಲಾಸದಲ್ಲಿದ್ದಾರಾ? ಅವ್ರು ಅಲ್ಲೇ ಇರ್ಲಿ, ಅಲ್ಲೇ ಇರ್ಲಿ, ಅಲ್ಲೇ ಮರಗಳಲ್ಲಿ. ಓ, ಹಾಗಾದ್ರೆ ಈಗ ನೀವು ಒಬ್ಬರೇ? ಹೆಂಗೈತಿ ಮೈಗೆ? ಹಾಗಲ್ಲ, ನೀವು ಒಬ್ರೇ ಬಂದದ ಅಂತ. ಅಲ್ಲ ರೀ, ಮತ್ತೆ ನನ್ ಕೂಡ ನನ್ನ ಸಣ್ಣ ಐತಿ. ಏನ್ ನಿಮ್ಮ ಸಣ್ಣ ಉಂಟಾ? ಸಣ್ಣ ಮೆದ್ದು ಬಾಡೆ. ಏನಂದ್ರಿ? ಅಲ್ಲಲ್ಲ, ನಿಮ್ಮ ಸಣ್ಣ ಎಲ್ಲಿದ್ದಾನೆ ಅಂತ. ಕರೀಲಾ? ಕರೀರಿ ಕರೀರಿ. ಕರಿತೀನಿ ಮಗ. ಎಸ್, ಒಂದೊಳ್ಳೆ ಕಾಮಿಡಿ ದೃಶ್ಯನ ನೋಡ್ಕೊಂಡ್ ಬಂದ್ವಿ, ಬಹಳ ಚೆನ್ನಾಗಿತ್ತು. ಕಾಮಿಡಿ ಆರ್ಟಿಸ್ಟ್ ನೀವು, ಹಾಸ್ಯ ಕಲಾವಿದ್ರು ಕೂಡ. ಸೊ ಹಾಸ್ಯನೇ ಮಾಡ್ಬೇಕು ಅಂತೇಳಿ ಯಾಕೆ ಅನ್ನಿಸಿದ್ದು ಮೊದಲಿಗೆ ನಾಟಕದಲ್ಲಿ? ನನಗೆ ಹಾಸ್ಯ ಹಿಡಿಸಿತು ಫಸ್ಟಿಗೆ, ಬೇರೆ ಪಾರ್ಟೇ ಕೊಡ್ಲಿಲ್ಲ. ಒಂದ್ಸಲ ಕಾಮಿಡಿ ಪಾರ್ಟನ್ನು ಕೊಟ್ಟು. ಮೊದಲನೇ ಸಲ ಯಾವಾಗ ನೀವು ಸ್ಟೇಜ್ ಹತ್ತಿದ ನಾಟಕಕ್ಕೆ? ಸಂಶಯ ಅಂತ ಒಂದು ನಾಟಕ, ಅದಕ್ಕೆ ಕಾಮಿಡಿ ಪಾತ್ರಧಾರಿ, ಅದನ್ನ ಕೆಲಸದವನ ಪಾಠವನ್ನು ಮಾಡಿದೆ, ಕಾಮಿಡಿ ಪಾತ್ರಧಾರಿ. ಅದು ಹಿಡಿಸಿತು. ತದನಂತರ ಎಲ್ಲರೂ ನನಗೆ ಕಾಮಿಡಿ ಕೊಡ್ಲಿಕ್ಕೆ ಆರಂಭ ಮಾಡಿದ್ರು. ಅಜ್ಜನ ರೋಲು, ಮತ್ತೆ ಅಜ್ಜಿ ರೋಲು, ಮತ್ತೆ ಒಂದು ಸಲ ಕಾಮಿಡಿ ಲೇಡಿ ಪಾರ್ಟ್ ಕೂಡ ಕೊಟ್ಟಿದ್ದಾರೆ JRM KR. ನಾನು ಹೇಳಿದ್ದೆ ನನಗೆ ಕಾಮಿಡಿ ಲೇಡಿ ಹಿಡಿಲಿಕ್ಕಿಲ್ಲ. ಇಲ್ಲ, ಆಗ್ತದೆ ನಿನಗೆ ಕಾಮಿಡಿ ಲೇಡಿ ಸೂಪರ್ ಆಗ್ತದೆ, ಅದನ್ನೇ ಮಾಡೋದು. ಒಂದ್ಸಲ ಕಾಮಿಡಿ ಲೇಡಿ ಕೂಡ ಮಾಡಿದ್ದೇನೆ. ಓಕೆ. ಸೊ ಸೆನ್ಸ್ ಆಫ್ ಹ್ಯೂಮರ್ ಸಾಕಷ್ಟಿದೆ, ಸಾಕಷ್ಟು ಒಂದು ಹಾಸ್ಯ ಪ್ರಜ್ಞೆ ತಮ್ಮಲ್ಲಿದೆ ಅನ್ನೋಂಥದ್ದು ಅಲ್ವಾ? ಸೊ ಮರಿಲಿಕ್ಕೆ ಆಗದೆ ಇರುವಂತಹ ಪಾತ್ರ ಯಾವುದು, ಹಾಸ್ಯ ಪಾತ್ರ? ಅದು ನಾನೊಂದು ಒಂದ್ಸಲ ಅಜ್ಜನ ರೋಲ್ ಮಾಡಿದೆ. ಅದು ಪಂಚಶ್ರೀ ಕಲಾತಂಡ ಬಂಟ್ವಾಳದಲ್ಲಿ ಅಜ್ಜನ ರೋಲು. ಅದು ತುಂಬಾ ಒಂದು 10 ಕಡೆಯಲ್ಲಿ ಮಾಡಿದ್ದೇನೆ. ಅದು ತುಂಬಾ ಇಷ್ಟ ಆಗಿದೆ. ಅದು ಕಾಮಿಡಿ ಸಹ ಟ್ರಾಜಿಡಿ ಒಟ್ಟಿಗೆ ಇದೆ ಅದರಲ್ಲಿ. ಹೌದು. ಓಕೆ, ಮಾತಾಡಿಸ್ತೀನಿ. ಒಬ್ರು ಕಾಲ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಹೇಳಿ, ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್ ಅವರು, ನಮ್ಮ ಜೊತೆ ನಾರಾಯಣ್ ಅವರಿದ್ದಾರೆ. ಮೇಡಮ್ ತಮ್ಮ. ಹೌದಾ? ಓಕೆ, ಹೇಳಿ ಮಂಜುನಾಥ್. ನಿಮ್ಮ ಅಣ್ಣನ ಪ್ರತಿಮೆ ಬಗ್ಗೆ ತಮ್ಗೆ ಏನ್ ಅನಿಸುತ್ತೆ ಹೇಳಿ. ಖುಷಿ ಆಗ್ತದೆ ಮೇಡಮ್. ನೀವು ಕೂಡ ಕಲಾವಿದ್ರ ಇವ್ರ ಹಾಗೆ? ಹೇಳಿ ಮೇಡಮ್. ಮಂಜುನಾಥ್, ನೀವು ಕೂಡ ಇವ್ರ ಹಾಗೆ ಕಲಾವಿದ್ರ ಹೇಗೆ? ಮಾಡ್ತೀನಿ ಮೇಡಮ್, ಅವನೊಟ್ಟಿಗೆ ಹೋಗ್ತಾ ಇರ್ತೇನೆ. ಹೌದಾ? ಅಣ್ಣನಲ್ಲಿ ಮನೆಯಲ್ಲಿ ಸಹ ಕಲೆಗಾರಿಕೆ, ದೊಡ್ಡ ಕಲೆಗಾರಿಕೆ ಅವನು. ಹೇಳಿ. ಮನೆಯಲ್ಲಿ ನಾಟಕ ಕಾಮಿಡಿ ತುಂಬಾ ಮಾಡ್ತಾನೆ. ಓಕೆ ಓಕೆ. ಸೊ ಯಾವ ಪ್ರತಿಭೆ ಅವರದ್ದು ನಿಮ್ಗೆ ತುಂಬಾ ಇಷ್ಟ? ಅವರು ಏನು ಕಾಮಿಡಿ ಅಂದ್ರೆ ಹಾಸ್ಯ ಕಲಾವಿದರಾಗಿ ವೇದಿಕೆ ಹತ್ತೋದು ಇಷ್ಟನಾ, ಅಥವಾ ಮಿಮಿಕ್ ಮಾಡೋದು ಇಷ್ಟ ಆಗುತ್ತಾ, ಭಜನೆ ಹಾಡೋದು, ಯಾವ್ದ್ರಲ್ಲಿ ಅವ್ರಿಗೆ ಜಾಸ್ತಿ ಹೆಚ್ಚು ಪ್ರತಿಭೆ ಇದೆ? ಭಜನೆ ಮತ್ತೆ ಭಾಗವತಿಗೆ. ಓಕೆ, ಮಾತಾಡ್ಸಿ. ನಿಮ್ಮ ಬ್ರದರ್ ಜೊತೆ ಲೈವ್ ಅಲ್ಲಿ ಮಾತಾಡ್ತಿದ್ದೀರಿ, ಏನ್ ಅನಿಸ್ತಾ ಇದೆ ಅವ್ರನ್ನ ಮಾತಾಡ್ಸಿ ಡೈರೆಕ್ಟ್. ಮಾತಾಡ್ಸಿ. ಹಲೋ ಅಣ್ಣ. ಆಲ್ ದಿ ಬೆಸ್ಟ್. ಓಕೆ, ಮನೇಲಿ ಇಷ್ಟನಾ ಕಮ್ಯುನಿಕೇಶನ್? ಮನೇಲಿ ಇಷ್ಟನಾ? ಇಲ್ಲಲ್ಲಿ ಈತೆ ಬಾತಿರ ನಿಕ್ಲು ಮೆಗ್ಗೆ ಬಲ್ಲ ಎಂದು ಇಲ್ಲಲ್ಲ. ಇಲ್ಲಡ್ ಬಾತಿರು ಬಾರಿ ಎಡ್ಡೆಡ್ ಬಾತಿರುವ ಬಾರಿ ಎಡ್ಡೆಡ್ ಬಾತಿರ್ಬಾರೆ ನಿಕ್ಲು ಒಟ್ಟಿಗೆ ಸ್ಟೇಜ್ ಶೇರ್ ಮಾಡ್ತೇನೆ ಉಂಡ ಒಂಜೆ ವೇದಿಕೆ ರೆಡ್ ಜನಲ್ಲ ಪಾತ್ರ ಮಾಡ್ತೇನೆ ಓಲ ಅಂಡ್ಲ ಒಂಜಿ ಉಂಡು ನಾಟಕಡು ಓಪು ಶೇರ್ ಮಲ್ಪ್ಲೆಗೆ ಮರತು ಹೋತಿಂಡು. ಓಕೆ, ಏರೊಂಜಿ ಡೈಲಾಗ್ ಮಲ್ಲೆ ತೂಕ
ನೆನಪಿದ್ದು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಲ್ತು ಪಾತೇರಿ ಅವರು ಮಸ್ತ್ ಧನ್ಯವಾದ ಇರೇಗ. ಥ್ಯಾಂಕ್ ಯು. ಎಸ್, ನಿಮ್ಮ ಬ್ರದರ್ ಅವರು ಕೂಡ ಹೇಳಿ, ನಿಮ್ಮ ಅಣ್ಣ ತಮ್ಮನ ಬಾಂಧವ್ಯದ ಬಗ್ಗೆ, ಒಡನಾಟದ ಬಗ್ಗೆ. ಒಳ್ಳೆ ರೀತಿಯಲ್ಲಿ ಇದ್ದೇವೆ. ನನಗೆ ಅಂದ್ರೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಆದ್ರೆ ತಮ್ಮ ತಾಯಿ ಮತ್ತು ಒಟ್ಟಿಗಿದ್ದಾರೆ, ಒಳ್ಳೆದ್ರಲ್ಲಿ ಇದ್ದೇವೆ. ಅವಳೊಂದು ಸ್ವಲ್ಪ ಒಳ್ಳೆ ಟ್ಯಾಲೆಂಟ್ ಉಂಟು, ಅವನು ಬರೋದಿಲ್ಲ ನನ್ನೊಟ್ಟಿಗೆ, ಕಾಮಿಡಿ ಎಲ್ಲ ಒಳ್ಳೆ ಮಾಡ್ತಾನೆ. ಕಾಮಿಡಿ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಳ್ಳೇದುಂಟು ಅವನು, ಬರೋದಿಲ್ಲ ಕರೆದ್ರೆ. ನಾನು ತುಂಬಾ ನಾಟಕಗೆಲ್ಲ ಕರಿತೇನೆ, ಮತ್ತೆ ಅವನಿಗೆ ಟೈಮ್ಸೇ ಇಲ್ಲ. ನೈಟ್ ಡ್ಯೂಟಿ ಅವನಿಗೆ, ಗ್ರಾಮಾಭಿವೃದ್ಧಿ ಧರ್ಮಸ್ಥಳದ ಸಿರಿಯಲ್ಲಿ ಇದ್ದಾನೆ, ಅವನಿಗೆ ಟೈಮ್ ಆಗುದಿಲ್ಲ. ಒಳ್ಳೆದ್ರಲ್ಲಿ ಇದ್ದೇವೆ. ಓಕೆ, ಈಗ ನಿಮ್ದು ನಾವೀಗ ಒಂದು ವಿಷುವಲ್ ನೋಡ್ಕೊಂಡ್ ಬಂದ್ವಿ. ಏನಂತ ಹೇಳಿದ್ರೆ ಇದರಲ್ಲಿ ಹಾಸ್ಯ ಪಾತ್ರಗಳನ್ನ ನೀವು ಮಾಡಿರುವಂತದ್ದು, ಕಾಮಿಡಿ. ಈಗಾಗಲೇ ನಮ್ಮ ತುಳು ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಥವಾ ರಂಗಭೂಮಿ ಕಲಾವಿದರು ಸಾಕಷ್ಟು ಜನ ಹಾಸ್ಯ ಕಲಾವಿದರು ಇದ್ದಾರೆ. ಸೊ ಇವರೆಲ್ಲರ ಮಧ್ಯೆ ಅವ್ರು ಕೂಡ ಸಾಕಷ್ಟು ಹೆಸರು ಮಾಡಿರೋರು. ನೀವು ಯಾವ ರೀತಿ ಗುರುತಿಸ್ಕೊಳ್ಬಹುದು ಅಂತ ಹೇಳಿ ತಮ್ಗೆ ಅನ್ಸುತ್ತೆ? ನನಗೆ ಮಿಮಿಕ್ರಿ ಐಡೆಂಟಿಟಿ ಸಿಗ್ತಾ ಇದೆಯಾ? ನನಗೆ ಮಿಮಿಕ್ರಿಯಲ್ಲೇ ಮುಂದುವರಿಸಿಕೊಂಡು ಹೋಗುವಂತಾಗುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ರೆಸ್ಪಾನ್ಸ್ ಇದೆ ಇದಕ್ಕೆ, ತುಂಬಾ ಜನ ಪ್ರೋತ್ಸಾಹ ಮಾಡ್ತಾರೆ ಮಿಮಿಕ್ರಿಗೆ. ಹೌದು. ಓಕೆ, ಆಗ್ಲೇ ಹೇಳಿದ್ರಿ ಬಲಿಪರ ಶೈಲಿಯಲ್ಲಿ ಕೂಡ ತಾವು ಹಾಡ್ತೀರಿ ಅಂತ. ಪ್ರಯತ್ನ ಮಾಡ್ತೇನೆ. ಹೇಳ್ತೀರಾ? ಓಕೆ. ಹಿರಿಯ ಭಾಗವತರ ಪಾದಕ್ಕೆ ಅವರ ಆಶೀರ್ವಾದನ ಕೇಳುತ್ತಾ ಒಂದು ಹಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಲಿಪಾಚಾರ್ಯ. ಶರಣುತ್ತಿರುವಕ್ರಶಾಲಿ ವಾಹಿನಿ ಶರಣುತ್ತಿರುವಕ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಘೋರಿ ಪಾರ್ವತಿ ಶರಣು ಬಾಳಿರಣ್ಣ ಪೂರಿಣಿ ಶರಣು ಶರಣು. ತುಂಬಾನೇ ಚೆನ್ನಾಗಿತ್ತು. ಸೊ ಬೇರೆ ಬೇರೆ ಭಾಗವತರ ಒಂದು ಕಂಠಸಿರಿ ತಮ್ಮ ಕಂಠದಲ್ಲಿ ಮೂಡಿ ಬಂತು. ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಇನ್ನಷ್ಟು ಹಾಸ್ಯ ಪಾತ್ರ ಯಾವ ರೀತಿ ನಿಭಾಯಿಸ್ತೀರಿ, ಇದರ ಅನುಭವಗಳನ್ನೆಲ್ಲ ಹಂಚ್ಕೊಳ್ಬೇಕು ನೀವು. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಬರೋಣ. ವೀಕ್ಷಕರೇ, ನಾರಾಯಣ್ ಶೆಟ್ಟಿ ಅವರು ಇನ್ನಷ್ಟು ಅವರ ಒಂದು ಪ್ರತಿಭೆಯ ವಿಚಾರವಾಗಿ ನಮ್ಮ ಜೊತೆ ಹಂಚ್ಕೊಳ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್. ఎయిట్ మినిట్స్ ఉన్నానా? ನಾನಾ ಅದ ಏತ್ಗೆ 1 ಗಂಟೆದ ಪ್ರೋಗ್ರಾಮ?